ಕೊಠಡಿ ಉದ್ಘಾಟನೆ ಮತ್ತು ಸಚಿವರಿಗೆ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ. ಕರ್ನಾಟಕದ ಈ ಹಿಂದಿನ ಬಾರಿ 4ನೇ ಬಾರಿ ಸತತವಾಗಿ ನಮ್ಮ ಮಂಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಸತತ 2 ಬಾರಿ ಕರ್ನಾಟಕದ ಹೆಮ್ಮೆಯ ಸಚಿವರಾಗಿ ಕರ್ನಾಟಕ ಸರ್ಕಾರದ ನಂಬರ್ 1 ಸಚಿವರಾಗಿ ಖ್ಯಾತಿ ಹೊಂದಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬ್ರವರು ಸಚಿವರು ಮತ್ತು ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಇದರದು ಈ ಹಿಂದೆ ಸಿದ್ದರಾಮಯ್ಯಜಿಯವರ ಸರ್ಕಾರದ ಅವಧಿಯಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಆರೋಗ್ಯ ಸಚಿವರಾಗಿ ಕೇಂದ್ರ ಸರ್ಕಾರದಿಂದ ಹೆಮ್ಮೆಯ ಪ್ರಶಸ್ತಿ ಪತ್ರವನ್ನು ಪಡೆದುಕೊಳ್ಳೋದಕ್ಕೆ ನಾನು ಇವತ್ತು ನೆನಪಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಅವರು ಮಾಡಿದಂತಹ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯಜಿಯವರ ಸರ್ಕಾರದಲ್ಲಿರುವಾಗ ಮಾಡಿದಂತಹ ಅಭೂತಪೂರ್ವ ಅಭಿವೃದ್ಧಿ ಕಾರ್ಯಕ್ರಮಗಳು ಅದನ್ನು ಒಂದೊಂದಾಗಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಒಂದೊಂದಾಗಿ ಹೇಳುವುದಂದ್ರೆ ಆಹಾರ ಸಚಿವರಾಗಿ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ, ಅದೇ ರೀತಿ ಇಂದಿರಾ ಕ್ಯಾಂಟೀನ್ ಎಂಬ ಅಭೂತಪೂರ್ವವಾದಂತಹ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡಿಕೊಂಡು ಸಿದ್ದರಾಮಯ್ಯಯವರ ಸರ್ಕಾರದಲ್ಲಿ ಒಂದು ಹೆಮ್ಮೆಯ ಸಚಿವರಾಗಿ ಬಿಂಬಿಸಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ JDS ಮತ್ತು ಕರ್ನಾಟಕ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ಒಂದು ಮುಂದಿನ ವರ್ಷದಲ್ಲಿ ಮುಂದಿನ ಅವಧಿಯಲ್ಲಿ ಅವರು ಎಲ್ಲ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ಮಾಡಲಿ, ಅಭಿವೃದ್ಧಿಯ ಕೆಲಸವನ್ನು ಅವರು ಕೈಗೊಳ್ಳಲಿ ಎಂದು ಹೇಳ್ಕೊಳ್ತಾ ಅವರನ್ನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವರಿಗೆ ಅಲ್ಲಾಹನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ನೀಡಲಿ ಎಂದು ನಾನು ಈ ಬಾರಿ ದುವಾ ಮಾಡಿಕೊಂಡು ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೊಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಮತ್ತೊಮ್ಮೆ ಮೊಹಮ್ಮದ್ ಅಲಿ ಹುಸೇನ್ರವರಿಗೆ ಧನ್ಯವಾದಗಳು, ಇಸ್ಮಾಯಿಲ್ ಕುಂಜಿರವರಿಗೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ KM ಅಬ್ಬಾಸ್, ಧನ್ಯವಾದಗಳು ಅಬ್ಬಾಸ್ ರವರಿಗೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಜನಾಬ್ UP ಮೊಹಮ್ಮದ್ ಹಾಜಿ ಅವರು, ಫಲಾ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ UP ಮೊಹಮ್ಮದ್ ರಾಜಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಸಲಾಂ ಜಿ ಅವರು ಸಂಚಾಲಕರು ಅವರು ಈ ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲದರು ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿ ಈ ಸಂಸ್ಥೆಯನ್ನ 8 ವರ್ಷಗಳಿಂದ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಏಕೈಕ ವ್ಯಕ್ತಿ ಜನಾಬ್ ಸಲಾಂ ಜಿ ಅವರು ವೇದಿಕೆಯಲ್ಲಿ ಇಲ್ಲದಿದ್ದರು ನಾನು ಅವರನ್ನ ಸ್ವಾಗತ ಮಾಡುವುದು ನನ್ನ ಕರ್ತವ್ಯ ಆಗಿದೆ. ಅವರನ್ನು ಸಹ ಈ ಸಂಸ್ಥೆಯ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯ ಅಹಮದ್ ಅವರ ಪೆರಿಬೇಲ್ರವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನ ಮಾಡಬೇಕಂತ ಅವರು ಕೇಳ್ಕೊಳ್ತಾ ಇದ್ದೇನೆ. ಇರುವಂತಹ ನಮಗೆಲ್ಲ ಹಿರಿಯರು, ಕಾಂಗ್ರೆಸ್ ಪಕ್ಷದ ನೇತಾರರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸದಾಶಿವುಲ್ಲಾ ಸರ್ ಅವರು ವೇದಿಕೆಯಲ್ಲಿದ್ದಾರೆ, ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷರು. ಅವರನ್ನು ನಾನು ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಮೊಯ್ದೀನ್ ಕುಂಜಿರವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮೊಯ್ದೀನ್ ಕುಂಜಿ ನಮ್ಮ ಮದ್ರಸದ ಸದರ್ ಮುಅಲ್ಲಿಮ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಮೊಯ್ದೀನ್ ಕುಂಜಿರವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸಿದ್ದಿಕ್ ಕೊಲ್ಲಂಗರೆ ತಲಪಾಡಿ ತಾಲೂಕ್ ಪಂಚಾಯತ್ ಮೆಂಬರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವುದೊಂದಿಗೆ ನಮ್ಮ ಮೊಯ್ದೀನ್ ಕುಂಜಿ ಸಾಹೇಬ್ರವರು ಹೂಗುಚ್ಛವನ್ನ ನೀಡಿ ಅವರಿಗೆ ಸ್ವಾಗತಿಸಬೇಕಂತ ಹೇಳಿ ನಾನು ವಿನಂತಿಯನ್ನ ಸಾಹೇಬ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅವರಿಗೆ ಅಹಮದ್ ಪೆರಿಬೇಲ್ರವರು ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಮಾಡಬೇಕಾಗಿ ನಾನು ವಿನಂತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಿರಿಯರಿಗೂ ವೇದಿಕೆಯ ಅದೇ ರೀತಿ ನಮ್ಮ ಈ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಜಯಶ್ರೀ ಮೇಡಮ್ ರವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವುದು ನನ್ನ ಕರ್ತವ್ಯವಾಗಿದೆ. ಅವರನ್ನ ನಾನು ವೇದಿಕೆಗೆ ಬಂದವರು ಹೂಗುಚ್ಛವನ್ನ ಪಡೆದು ಸ್ವಾಗತವನ್ನ ಪಡೆದುಕೊಳ್ಳಬೇಕಾಗಿ ಅವರ ಹತ್ರ ನಾನು ಕೇಳಿಕೊಳ್ತೇನೆ. ಅಬ್ದುಲ್ ಸಲಾಂ ಜಿ ಅವರು ಅವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕು. ನೀಡಿ ಸ್ಥಳದಲ್ಲಿ ಹೊಸ ರಹಮಾನಿಯ ಮಸೀದಿ ಆರಂಭವಾಯಿತು. ತದನಂತರ 2 ಜಮಾತಿನನ್ನು ಒಂದುಗೂಡಿಸಲು ಐಕ್ಯತೆಯೊಂದಿಗೆ 1948ರಲ್ಲಿ HIM ಮದ್ರಸವು ಆರಂಭವಾಯಿತು. ಮದ್ರಸದ ಸುತ್ತಮುತ್ತಲಿನ ಸುಮಾರು 15,000 ಮಂದಿ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ.
ಪಡೆದಿರುತ್ತಾರೆ. ತದನಂತರದ ಧಾರ್ಮಿಕತೆ ಹಾಗೂ ಲೌಕಿಕ ಶಿಕ್ಷಣವನ್ನು ನೀಡುವ ಸಲುವಾಗಿ ಊರಿನ ಹಿರಿಯರ ಶ್ರಮದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಆರಂಭವಾಯಿತು. ಇದರಲ್ಲಿ ಸುಮಾರು ಸುತ್ತಮುತ್ತಲಿನ ಪ್ರದೇಶದ ಮಾಡೂರು, ಕೆಸಿ ರೋಡು, ಪಂಜಲ, ಅಜ್ಜಿನಡ್ಕ 20,000 ಮಂದಿ ವಿದ್ಯಾಭ್ಯಾಸವನ್ನು ಪಡೆದಿರುತ್ತಾರೆ. ಸರಕಾರವು ರಸ್ತೆ ವಿಸ್ತೀರ್ಣಗೊಳಿಸಿದಾಗ ಹಳೆ ಮಸೀದಿಯು ತೆರವುಗೊಳಿಸಿ ಹೊಸ ಮಸೀದಿಯನ್ನು ನಿರ್ಮಿಸಲಾಯಿತು. ಮಸೀದಿಯ ಮೊದಲಂತಸ್ತಿನ ಕಟ್ಟಡದ ಕಾಮಗಾರಿಯು ನಡೆಯುತ್ತಾ ಇದ್ದು ದಾನಿಗಳು ಸಂಘಟನೆಯು ಇದಕ್ಕೆ ಆರ್ಥಿಕವಾಗಿ ಸಹಾಯ ನೀಡಿರುತ್ತಾರೆ. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಆಂಗ್ಲ ಭಾಷೆಗೆ ಹೆಚ್ಚಾಗಿ ಪ್ರಾಮುಖ್ಯತೆಯಿದ್ದರಿಂದ 2009ರಲ್ಲಿ 26 ಮಕ್ಕಳನ್ನು ಒಳಗೊಂಡ ಹಾಗೂ 1 ಅಧ್ಯಾಪಕರನ್ನೊಳಗೊಂಡ HIM ಆಂಗ್ಲ ಮಾಧ್ಯಮ ಶಾಲೆಯು ಪ್ರಾರಂಭವಾಯಿತು. ಸುಮಾರು 2 ವರ್ಷಗಳ ನಂತರ ರಹಮಾನಿಯಾ ಪ್ರೀ ಪ್ರೈಮರಿ ಶಾಲೆ ಎಂದು ಮರುನಾಮಕರಣ ಮಾಡಲಾಯಿತು. ಶಾಲೆ ಉತ್ತಮ ರೀತಿಯಲ್ಲಿ ಸಾಗಿ ಉತ್ತಮ ಗುಣಮಟ್ಟದ ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷೆಯನ್ನು ನೀಡುತ್ತಿದ್ದು 1ರಿಂದ 8ನೇ ತರಗತಿಯವರೆಗೆ ಸುಮಾರು 400 ಮಕ್ಕಳು ಹಾಗೂ 26 ಅಧ್ಯಾಪಕರನ್ನೊಳಗೊಂಡ ರಹಮಾನಿಯಾ ಮದ್ರಸೆ ಹಾಗೂ ಶಾಲೆಯು ಇಲ್ಲಿ ವಿದ್ಯಾಭ್ಯಾಸ ನೀಡುತ್ತಾ ಬಂದಿದೆ. ಅಲ್ಲದೆ ಮಕ್ಕಳಿಗೆ ಉರ್ದು, ಅರಬಿಕ್ ಶಿಕ್ಷಣವನ್ನು ಬೋಧಿಸಲಾಗುತ್ತದೆ. ಅಲ್ಲದೆ 1ರಿಂದ 8ನೇ ತರಗತಿಯವರೆಗೆ ಸ್ಥಳೀಯ ಶಾಸಕರಾದ UT ಖಾದರ್ ಅವರು ತುಂಬಾ ಶ್ರಮ ನಾವು ನೆನೆಸಲೇಬೇಕು. ನಮಗೆ ಎಲ್ಲ ರೀತಿಯಲ್ಲಿಯೂ ಮುಂದಿನ ದಿನಗಳಲ್ಲಿ ಕಟ್ಟಡದ ಸಮುದಾಯ ಭವನ, ಮಹಿಳೆಯರಿಗೆ ನಮಾಜ್ ಕೊಠಡಿ ಮತ್ತು ಮಸೀದಿ ಕಟ್ಟಡಗಳನ್ನು ಪೂರ್ತಿಗೊಳಿಸುವ ಯೋಜನೆಯನ್ನು ನಮ್ಮ ಮುಂದೆ ಇದ್ದು ತಮ್ಮೆಲ್ಲರ ಸಹಕಾರ ಮತ್ತು ಸರ್ಕಾರದ ಅನುದಾನವು ಅಗತ್ಯವಾಗಿದೆ. ಮುಂದಕ್ಕೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯಚಟುವಟಿಕೆಯಲ್ಲಿ ಯುವಕರು ಪ್ರಮುಖ ಪಾತ್ರವನ್ನು ವಹಿಸಿ ಮಸೀದಿ ಮತ್ತು ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿ ಎಂಬ ಆಶಯದೊಂದಿಗೆ ಚರಿತ್ರೆಯ ಪುಟದಿಂದ ಒಂದು ಸಣ್ಣ ವಿವರವನ್ನು ನೀಡುತ್ತಾ ಇದೆ. ಖಲೀಫಾ ಉಮರ್ ಅವರ ಆಡಳಿತ ಕಾಲದಲ್ಲಿ ಖಲೀಫಾ ಉಮರ್ ಅವರ ಕಾಲದ ನಂತರ ಖಲೀಫಾ ಅಲಿ ರಲಿಯಲ್ಲಾಹು ಅನ್ಹುರ ಕಾಲದಲ್ಲಿ ಅವರ ಅನುಯಾಯಿಗಳು ಅವರೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನಿಮ್ಮ ಕಾಲದಲ್ಲಿ ನಮ್ಮ ಸಮಾಜವು ಅಭಿವೃದ್ಧಿ ಆಗಲಿಲ್ಲ, ಅಷ್ಟು ಇದೇನು ಅಂತ ಹೇಳಿ. ಆಗ ಕೇಳಿದರು, ಖಲೀಫಾ ಉಮರ್ ಅವರ ಕಾಲದಲ್ಲಿ ನನ್ನಂತ ಅನುಯಾಯಿಗಳು, ಅಲಿ ರಲಿಯಲ್ಲಾಹು ಅನ್ಹುರ ಅನುಯಾಯಿಗಳು ಅವರೊಟ್ಟಿಗಿದ್ದರು, ಆದ್ದರಿಂದ ಅವರ ಕಾಲವು ನನ್ನ ಕಾಲ ಒಂದು ಅಭಿವೃದ್ಧಿ ಹೊಂದಲು ಆಗಿತ್ತು ಅಂತೇಳಿ ಚರಿತ್ರೆಯ ಪುಟದೊಂದಿಗೆ ದಾಖಲಾದ ಕಾಲವಾಗಿತ್ತು. ಅದಕ್ಕೆ ಖಲೀಫಾ ಮಹತ್ವವಾಗಿತ್ತು. ಚರಿತ್ರೆ ನೆನಪಿಸುತ್ತಾ ಕಾಲಚಕ್ರವು ಬದಲಾಗಿದೆ. ಸಮಸ್ಯೆಯ ಅಭಿವೃದ್ಧಿಗೆ ಶ್ರಮಿಸಿದ ಊರಿನ ಹಿರಿಯರು, ಯುವಕರು, ಹೊರ ಊರಿನ ದಾನಿಗಳನ್ನು ಸ್ಮರಿಸುತ್ತಾ ಅಲ್ಲಾಹನ ಇಷ್ಟ ಕಾರ್ಯಗಳಲ್ಲಿ ನಮ್ಮನ್ನು ಸೇರಿಸಲಿ, ಅನುಗ್ರಹಿಸಲಿ ಎಂದು the future projects of Rahmania educational institutions and Hayatul Islam Madrasa on this greatest occasion. ಈ ಒಂದು ಸಮಾರಂಭದ ನನಗೆ ಕಂಡ ಹಾಗೆ ಮುಖ್ಯ ಸಮಾರಂಭ ಅಂದರೆ ಇವತ್ತಿನ ಇಲ್ಲಿ ನಡೆದಿರುವಂತಹ ಅಡ್ಮಿನಿಸ್ಟ್ರೇಟರ್ಸ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಸ್ಕೂಲ್. ಇವರೆಲ್ಲರನ್ನು ನಾನು ಸ್ಮರಿಸುತ್ತಾ ಅಲ್ಹಮ್ದುಲಿಲ್ಲಾ, ಅದೇ ಪ್ರಕಾರ ಹಯಾತುಲ್ ಇಸ್ಲಾಂ ಮದ್ರಸಾ, ಆಮೇಲೆ ರಹಮಾನಿಯಾ ಮಸ್ಜಿದ್, ಇದರ ಅಧೀನದಲ್ಲಿ ನಡೆಯತಕ್ಕಂತಹ ರಹಮಾನಿಯಾ ಶಾಲೆಯ ಎಲ್ಲ ಪದಾಧಿಕಾರಿಗಳು ಇವರೆಲ್ಲರ ಒಂದು 9-10 ವರ್ಷದ ಈ ಒಂದು ಅವಧಿಯಲ್ಲಿ ಅವರು ಮಾಡಿರತಕ್ಕಂತಹ ಸಾಧನೆಗಳು, ಇದನ್ನು ನಾವು ಎಷ್ಟು ಸ್ಮರಿಸಿದರೂ, ಎಷ್ಟು ಅವರನ್ನು ನಾವು ಅಪ್ರಿಸಿಯೇಟ್ ಮಾಡಿದರೂ ಸಾಲದು. ಈ ಯುವಕರು ಅಲ್ಹಮ್ದುಲಿಲ್ಲಾ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಈಗ 8ನೇ ತರಗತಿಯ ಉದ್ಘಾಟನೆ ನಡೆಯಿತು. ಈ ಒಂದು ಶಾಲೆ ಇನ್ನು ಮುಂದಕ್ಕೆ ನಡೆದು ಇನ್ಶಾ ಅಲ್ಲಾ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತಹ ಒಂದು ಯೂನಿವರ್ಸಿಟಿಯಾಗಿ ಮಾರ್ಪಡಲೆಂದು ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ. ಇದಕ್ಕೆ ಎಲ್ಲ ವಿಧದ ಸಹಕಾರವನ್ನು ನಾನು ನನ್ನ ವೈಯಕ್ತಿಕ ಪರವಾಗಿಯೂ, ಅದೇ ಪ್ರಕಾರ ನಮ್ಮ ಬ್ಯಾರಿಸ್ ವೆಲ್ಫೇರ್ ಫೋರಂ ಅಬುದಾಬಿ ಇದರ ಪರವಾಗಿಯೂ ನಾನು ಕೊಡುವೆನೆಂದು ಇನ್ಶಾ ಅಲ್ಲಾ ನಾನು ಅವರಿಗೆ ನೆನಪಿದ್ದೇನೆ. ಅದೇ ಪ್ರಕಾರ ಎಲ್ಲ ನೆರೆದರಿಗೂ, ನನಗೆ ಈ ಒಂದು ಸಂದರ್ಭವನ್ನು ಇಲ್ಲಿ ಕೊಟ್ಟಂತ ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.
ಇವರ ತಂದೆಯ ರಾಜಕೀಯದಿಂದ ಬಂದವರನ್ನು ನಾವು ಎನಿಸಿದ್ದು. ಇವರು ಕಣ್ಣಲ್ಲಿರುವ ಕಲೆ ಹ್ಯಾಗ್ನೆಸ್ ಸ್ಪೆಷಲ್ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ, ಅಲ್ಲಿ ನಡೆಯದ ಮಕ್ಕಳಿಗೆ, ಅವರಿಗೆ ಅಲ್ಲಿ ಸಮಾಜ ಸೇವೆ, ಮತ್ತೆ ಇವರು ರಾಜಕೀಯ ಅಂತ ಹೇಳಿದರೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೇಳಿದರೆ ಸೆನೆಟ್ ಮೆಂಬರ್ ಆಗುದಂತಾರೆ HM ಲಾ ಕಾಲೇಜಲ್ಲಿ ಅವಿರೋಧಿಗೆ ಆಯ್ಕೆ ಆಗೋರು ಅಂತ ನೆನಪಿಸ್ತೇನೆ. ಮತ್ತೆ ಎಲ್ಲ ಹೇಳಿದೆ ರಾಜಕೀಯದಲ್ಲಿ ನಾಲ್ಕಿದ್ದಾರೆ ದೇಶಕ್ಕೆ. ಒಂದು ಶೈಕ್ಷಣಿಕವಾದ ಸಂಸ್ಥೆಯನ್ನು ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವತ್ತು ಪ್ರಾರಂಭ ಮಾಡಿದ ಉದ್ದೇಶ ಏನಂತ ಹೇಳಿದರೆ, ಉಚ್ಚಿಲ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಸಮಾಜದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆದುಕೊಂಡು ಅತ್ಯಂತ ಸತ್ಪ್ರಜೆಯಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಅವರವರ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಇಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ದೇಶ ಸಂಪತ್ತಾಗಿ ಮಾರ್ಪಡಬೇಕು ಉದ್ದೇಶದಿಂದ ಇವತ್ತು ಈ ಒಂದು ಶೈಕ್ಷಣಿಕ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗುವಂಥದ್ದು. ಅದಕ್ಕಾಗಿ ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ, ಇಂಥ ಗ್ರಾಮೀಣ ಮಟ್ಟದಲ್ಲಿ ಶೈಕ್ಷಣಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಲ್ಲಿ ಎಲ್ಲ ಜನಸಾಮಾನ್ಯರ ಮಕ್ಕಳಿಗೆ ಯಾವುದೊಂದು ಭೇದ ಭಾವ ಇಲ್ಲದೆ ಶಿಕ್ಷಣ ಒದಗಿಸುವುದೇ ನಿಜವಾದ ದೇಶ ಪ್ರೇಮ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಾರ್ಗದ ಬದಿಯಲ್ಲಿ ನಿಂತು ಮೈಕಲ್ಲಿ 4 ಜನ ಯಾರಿಗೆ ಬೈದ ತಕ್ಷಣ ದೇಶ ಪ್ರೇಮ ಬರುವುದಿಲ್ಲ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ರೀತಿಯ ಕೆಲಸ ಮಾಡಿದಾಗ ಮಾತ್ರ ದೇಶಕ್ಕೆ ಕೊಡುವಂಥ ಇವತ್ತು ಕೊಡುಗೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸುವಂಥದ್ದು. ಯಾಕಾಗಿ ದೇಶಕ್ಕೆ ಕೊಡುವಂಥ ಕೊಡುಗೆ ಅಂತ ಹೇಳಿದರೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳ ಅಥವಾ AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಾ ಕಾರ್ಯಕ್ರಮ ಕೂಡ ಇದು ದೇಶಕ್ಕೆ ಕೊಡುವಂತ ಕೊಡುಗೆ ಅಂತ ಹೇಳಿ ಸರ್ಕಾರದ ಪರವಾಗಿ ಈ ಸಂಸ್ಥೆ ಅಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಂದು ಹಿತೈಷಿ ವರ್ಗದವರನ್ನು ಕೂಡ ನಾನು ಈ ಊರಿನ ಮಕ್ಕಳ ಪರವಾಗಿ, ಅವರ ಹೆತ್ತವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಇಲ್ಲಿಂದ ಬಹುಶಃ ಇಲ್ಲಿ ಪ್ರಾರಂಭವಾಗ ಎಷ್ಟು ಮಕ್ಕಳಿದ್ರು? 20. ಈಗ ಎಷ್ಟಿದ್ದಾರೆ? 26 ಮಕ್ಕಳು ಇದ್ದಂಥ ಈ ಒಂದು ಶಾಲೆಯಲ್ಲಿ 400ಕ್ಕಿಂತಲೂ ಅಧಿಕ ಇವತ್ತು ಮಕ್ಕಳು ಇಲ್ಲಿ ಬಂದು ಸೇರಬೇಕಾದ್ರೆ ಬಹುಶಃ ನಿಮ್ಮ ಆಡಳಿತ ಮಂಡಳಿ, ನಿಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವರ್ಗ ಕೊಟ್ಟಂಥ ಕೊಡುಗೆ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಎಲ್ಲ ನಮ್ಮ ಶಿಕ್ಷಕ ವರ್ಗದ ಯಾರಿದ್ದಾರೆ ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ, ನಿಮ್ಮ ವಿಶೇಷ ಮಕ್ಕಳ ಬಗ್ಗೆ ಇರುವಂಥ ಪ್ರೀತಿ, ವಿಶ್ವಾಸ, ಶೈಕ್ಷಣಿಕ ಸಂಬಂಧ ಕೊಟ್ಟಂತ ತಾವು ಕೊಡುವಂಥ ವಿಶೇಷವಾದ ಒಂದು ಪಾಠ ಬಹುಶಃ ಎಲ್ಲಿ ಆ ಮಕ್ಕಳ ಹೆತ್ತವರನ್ನು ಇವತ್ತು ಜಾಸ್ತಿ ಆಕರ್ಷಿಸಿದೆ ಅಂತ ಹೇಳಿಕ್ಕೆ ಇಚ್ಛಿಸುವಂಥ. ಸೊ ಯಾವ ಒಂದು ಶಾಲೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಆ ಒಂದು ದೂರಸ್ಥಿತನ ಕೆಲಸ ನಿರ್ವಹಿಸಿದ ಆ ಶಾಲೆ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಿ ರಾಮಾನ್ಯ ಈ ಒಂದು ವ್ಯವಸ್ಥೆಯಲ್ಲಿರುವಂಥ ರಾಮಾನ್ಯ ಶಾಲೆ ಇವತ್ತು ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಎಲ್ಲ ಮಕ್ಕಳಿಗೆ ನಾನು ಇವತ್ತು ಹೇಳುವುದು ಇಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ಬಡತನ ಕಷ್ಟವನ್ನು ದೂರ ಮಾಡಿ ನೆಮ್ಮದಿಯ ಜೀವನ ನಿಮಗೆ ಮತ್ತು ನಿಮ್ಮ ತಾಯಂದಿರಿಗೆ ಕೊಡುವಂಥ ಏನಾದ್ರು ಇಚ್ಛೆ ಇದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಹೆತ್ತವರು ಇವತ್ತು ಬರಲಿಲ್ಲ. ನಾನು ಯಾವಾಗಲಿಂದ ಶಾಲೆಗೆ ಹೋದಾಗ ಮಕ್ಕಳಿಗಿಂತಲೂ ಹೆತ್ತವರನ್ನು ಕಲಿಬೇಕಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಶಾಲೆ ಕಟ್ಟೋದು ಮಕ್ಕಳಿಗಲ್ಲಂತೆ, ಮಕ್ಕಳು ಹೆತ್ತವರಿಗಂತೆ. ಮಕ್ಕಳ ಹೆತ್ತವರಿಗೆ ಸಮಾಧಾನ ಆದರೆ ಈ ಶಾಲೆ ಕಳಿಸ್ತಾರೆ, ಇಲ್ಲದ ಅವರು ಕಲಿಸುವುದಿಲ್ಲ. ಅದಕ್ಕಾಗಿ ಮಕ್ಕಳ ಹೆತ್ತವರಿಗೆ ಆ ಸೂಟ್ ಆಗುವ ರೀತಿಯಲ್ಲಿ ಇವತ್ತು ಶಾಲೆಯನ್ನು ನಾವು ಕಲಿಸಿ ಮತ್ತು ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ. ಆ ರೀತಿಯ ಎಲ್ಲರ ಹೆತ್ತವರು, ಪೋಷಕ ವರ್ಗದವರು, ಜನಪ್ರತಿನಿಧಿಗಳು, ನಮ್ಮ ಅಧ್ಯಕ್ಷ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕ ವರ್ಗ ಒಂದು ಕುಟುಂಬದ ರೀತಿಯಲ್ಲಿ ಇದು ನಮ್ಮದೇ ಮಕ್ಕಳಂತ ಆಲೋಚನೆ ಇಟ್ಟುಕೊಂಡು ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸಿ ಬಹುಶಃ ಮುಂದೆ ಬರುವಂಥ ವಿಚಾರ ಇವತ್ತು ಆಗಲೇ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಎಲ್ಲ ನನ್ನ ವಿದ್ಯಾರ್ಥಿ ಬಯಸಿ ಹೇಳುವುದಿಷ್ಟೇ, ಭಾರತ ದೇಶ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಅಮೆರಿಕಾಗೆ ಹೋಗಿದ್ದೆ. ಅಮೆರಿಕಾದಲ್ಲಿ ನನ್ನ ಭಾಷಣದ 2 ದಿವಸ ನಂತರ ಈ 4 ಜನ ಅಮೆರಿಕನ್ ನನ್ನ ಹತ್ರ ಬಂದು ಕೇಳಿದ್ರು, ಆಫ್ಟರ್ ಕಮಿಂಗ್ ಟು ಅಮೆರಿಕಾ ವಾಟ್ ಡಿಡ್ ಯು ಲರ್ನ್ ಅಂತೇಳಿ. ನಾನು ಮತ್ತು ವಿಶಾಲ್ ರಾವ್ ಇದ್ದೆವು, ಇವರೆಲ್ಲ ಹಿರಿಯರು. ನಾನು ಕೇಳುವಾಗ ನಾನು ಹೇಳಿದೆ, ವಿ ಆರ್ ನಾಟ್ ಕಮ್ ಟು ಲರ್ನ್ ಹಿಯರ್, ವಿ ಆರ್ ಕಮ್ ಟು ಟೀಚ್ ವಾಟ್ ಈಸ್ ಇಂಡಿಯಾ ಅಂತ ಹೇಳಿದೆ. ನಾವಿಲ್ಲಿ ಕಲಿಲಿಕ್ಕೆ ಬರಲಿಲ್ಲ, ಭಾರತ ನಮಗೆ ಕಲಿಸಲಿಕ್ಕೆ ನಾವು ಬಂದಿದ್ದೇವೆ, ನಾವು ಧೈರ್ಯವಾಗಿ ಹೇಳಿದೆವು. ಅವ್ರಿಗೆ ನಮ್ಮ ಕೈಲಿ ಆಶ್ಚರ್ಯ ಆಯಿತು. ನಾವು ನಮ್ಮ ದೇಶದ ಹಲವಾರು ವಿಚಾರ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಪಡ್ತಾರೆ, ಈ ರೀತಿಯಲ್ಲಿ ಉಂಟು ಮಾಡಿ ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥ ವಿಚಾರ. ಆದಾಗ ನಾವು ಆತ್ಮವಿಶ್ವಾಸ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಜೊತೆ ಬರಬೇಕಂತ ಹೇಳಿ ನಾವು ಯಾವುದೇ ದೇಶಕ್ಕೂ ನಾವು ಕಮ್ಮಿಲ್ಲ, ಎಲ್ಲದಲ್ಲಿಯೂ ಕೂಡ ನಾವು ಇವತ್ತು ಮುಂದೆ ಸ್ಥಾನದಲ್ಲಿ ವಿಚಾರದಲ್ಲಿ ಇದೆ ಅಂತ ಆತ್ಮವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಬರುವಂಥ ವಿಚಾರ ಇವತ್ತು ಆಗಬೇಕೆಂದು ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಮೊಹಮ್ಮದ್ ಅಲಿ ಅಂತವ್ರು ಬಹಳಷ್ಟು ವರ್ಷ ವಿದೇಶದಲ್ಲಿ ಇರ್ಬೋದು, ಅವ್ರು ಅಲ್ಲಿದ್ರು ಕೂಡ ಯಾವಾಗ ಇಲ್ಲಿ ಬಂದು ಸೆಟ್ಲ್ ಆಗಿ ಏನಾದ್ರು ಮಾಡೋದಿಲ್ಲ ಅಂತ ಆಲೋಚನೆ ಅವರು ಕೂಡ ಇದ್ದಾರೆ ನಮಗೆ ಇಲ್ಲವಂಥ ವಿಚಾರ. ಯಾಕಂತ ಹೇಳಿದ್ರೆ ಈಗ ಈ ದೇಶವನ್ನು ಬಿಟ್ಟು ಬೇರೆ ಅಷ್ಟು ಬೋಧ ಇಲ್ಲದಂಥ ಸಂದರ್ಭ. ಈ ರೀತಿಯ ಮನೋಭಾವನ ಹಮ್ಮಿಕೊಂಡು ಉತ್ತಮವಾದ ವ್ಯಕ್ತಿತ್ವ ಬೆಳೆಸಿಕೊಂಡು ತಾವು ಮುಂದೆ ಬರೋದು ವಿಚಾರ ಇವತ್ತು ಆಗಲಿ. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡಿದ ವಿಶೇಷದ ಹಮ್ಮಿಕೊಂಡು ಬರುವಂತ ಅವಕಾಶ ಆಗಬೇಕಾಗ್ತದೆ. ನಮ್ಮ ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಿಸಿ ಇನ್ನೊಬ್ಬ ಧರ್ಮವನ್ನು ಗೌರವಿಸಿ ಸಂಸ್ಕೃತಿಯಲ್ಲಿ ಭಾಗವಹಿಸಿ ವಿಶ್ವಾಸ ಭರಿತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತದ ಕನಸೆ ಎಲ್ಲ ಶೈಕ್ಷಣಿಕ ಇಲಾಖೆ ಇವತ್ತು ಕನಸು ಆಗಿದೆ ಅಂತ ನಾನು ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ನಮಗೆ ಭಾಷೆ ಬಹಳ ಸುಲಭ, ಚಂದವಾಗಿ ಬಿಲ್ಡಿಂಗ್ ಕಾಣ್ತದೆ, ನಾವೆಲ್ಲ ಭಾಷಣ ಮಾಡ್ತೇವೆ ಅಂತ ಬಹಳ ಚೆನ್ನಾಗಿ ಕಾಣ್ತದೆ, ಅದಷ್ಟು ಸುಲಭ ಇಲ್ಲ. ಇದಕ್ಕೆ ಪಟ್ಟಂತ ಕಷ್ಟ ಇಲ್ಲಿ ಅಧ್ಯಕ್ಷರು ಸದಸ್ಯರು ಇದಕ್ಕೆ ಬಹುಶಃ ಇದ್ದಂಥ ಪೋಷಕ ವರ್ಗದ ಏನಿದೆ ಅವ್ರು ಪಟ್ಟಂತ ಕಷ್ಟ ಬಹುಶಃ ಖಂಡಿತವಾಗಿಯೂ ಅರ್ಥ ಆಗ್ತದೆ. ನಮಗೆ ಯಾವುದೆಲ್ಲ ರೀತಿಯಿಂದ ಸಹಕಾರ ಮಾಡ್ಬೋದಾ, ಖಂಡಿತವಾಗಿಯೂ ನಾವು ಸಹಕಾರ ಕೊಡಲಿಕ್ಕೆ ನಾವು ಇವತ್ತಾಗಿ ನಿಂತಿದ್ದೇವೆ. ಇದು ಅನುದಾನಿತ ಅಲ್ಲ, ಆದ ಕಾರಣ ಬಹುಶಃ ಯಾವೆಲ್ಲ ರೀತಿಯಲ್ಲಿ ಕೊಡ್ಬೋದು ನಾವು ಮುಂದೆ ನಿಂತು ನಾವು ಕೊಡುವ ವಿಚಾರ ನಾವು ಇವತ್ತು ಮಾಡ್ತೇವೆ. ನಮ್ಗೆ ಇಲಾಖೆ ಮುಖ್ಯ ಏನೋ ಸಹಕಾರ ಕೊಡಲಿಕ್ಕೆ ಸಾಧ್ಯ ಇದೆ, ಆ ಸಹಕಾರ ಕೂಡ ನಾನು ಮಾಡುವಂಥದ್ದು. ಆದರೆ ನನ್ನ ಕಳಕಳಿಯ ಕೋರಿಕೆ ಏನಂತ ಹೇಳಿದರೆ ಎಲ್ಲ ಅತ್ಯುನ್ನತವಾದ ಶಿಕ್ಷಣ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಅದಕ್ಕಾಗಿ ಬಹುಶಃ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಬ್ಬ ಸೋದರನಾಗಿ ಎಲ್ಲರ ಸಂತೋಷವನ್ನು ಹಂಚುವಂಥ ಮನಸ್ಸು ಹಮ್ಮಿಕೊಳ್ಳಿ. ನಮ್ಮ ಗ್ರಾಚಾರ ಏನಂತ ಹೇಳಿದರೆ ನಮ್ಮ ಇನ್ನೊಬ್ಬರು ಏನಾದರೂ ಉತ್ತಮರಾದರೆ ಅವರ ಸಂತೋಷವನ್ನು ಹಂಚಲಿಕ್ಕೆ ನಾವು ಭಾಳ ಟೆನ್ಷನ್. ಈ ಸಂತೋಷವನ್ನು ಹಂಚಲಿಕ್ಕೆ ತಯಾರಿಲ್ಲ, ಇನ್ನು ಬೇಸರ ಹಂಚಲಿಕ್ಕೆ ನಾವು ಯಾರು ತಯಾರಾಗ್ತದೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಯಾರನ್ನ ಇನ್ನೊಬ್ಬರ ಸಂತೋಷನ ಹಂಚುವಂಥ ಮನಸ್ಸು ನಮಗಿಲ್ಲವ, ಅವು ಇನ್ನೊಬ್ಬನ ಕಷ್ಟದ ಹಂಚುವಂಥ ಮನಸ್ಸು ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಇನ್ನೊಬ್ಬರ ಸಂತೋಷವನ್ನು ಹಂಚುವಂಥ ಇನ್ನೊಬ್ಬರ ಸಂತೋಷದಲ್ಲಿ ನಾವು ಕೂಡ ಸಂತೋಷ ಪಡುವಂಥ ಮನೋಭಾವವನ್ನು ಹಮ್ಮಿಕೊಂಡು ಬಹುಶಃ ಒಬ್ಬರ ಕಷ್ಟದಲ್ಲಿ ಇನ್ನೊಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ಮನೋಭಾವ ಸಣ್ಣದಿಂದಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಬರುವಂಥ ಅವಕಾಶ ಆಗಬೇಕು. ತಾವೆಲ್ಲರೂ ತಾಳ್ಮೆ ಪ್ರೀತಿ ವಿಶ್ವಾಸ ಮುಖ ಹೋಗ್ಬೇಕು. ನನ್ನ ಮಕ್ಕಳಿಗೆ ನಾನು ಹೇಳಿದ್ದೇನೆ, ನಿನಗೆ ಎಷ್ಟು ಮಾರ್ಕ್ ತೆಗಿದೆ ಅಂತ ಇಂಪಾರ್ಟೆಂಟ್ ಅಲ್ಲ, ನಿನಗೆ ಎಷ್ಟು ತಾಳ್ಮೆ ಇದೆ ಅಂತ ಇಲ್ಲಿ ಇಂಪಾರ್ಟೆಂಟ್ ನಾನು ಹೇಳಲಿಕ್ಕೆ. ಮಾರ್ಕ್ನ ಜೊತೆಯಲ್ಲಿ ನಿಮ್ಮ ತಾಳ್ಮೆಯನ್ನು ಮೈಗೂಡಿಸಿಕೊಳ್ಳುವಂತಹ ಒಂದು ಶಿಕ್ಷಣ ಮತ್ತು ವ್ಯಕ್ತಿತ್ವ ನಿಮಗೆ ಖಂಡಿತವಾಗಿ ಬರಲೇಬೇಕಾಗುವಂಥ ವಿಚಾರ ಇವತ್ತು ಆಗ್ತದೆ. ಎಲ್ಲ ನಮ್ಮ ಸಮಸ್ಯೆಗಳಿಗೆ ಅದು ತಾಳ್ಮೆಯ ಕೊರತೆ ಪ್ರಮುಖವಾದ ಇವತ್ತು ಕಾರಣವಾಗ್ತದೆ. ಈ ರೀತಿಯ ತಾಳ್ಮೆಯನ್ನು ಮೈಗೂಡಿಸಿಕೊಂಡು ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಂಡು ಬಹುಶಃ ನಮ್ಮ ಉಚ್ಚಿಲದ ಎಲ್ಲ ಯುವಕರಿಗೆ ಹಿರಿಯರಿಗೆ ನನ್ನ ಎಲ್ಲ ಮಿತ್ರರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಕಳೆದ ಚುನಾವಣೆಯಲ್ಲಿ ನನಗೆ ಪ್ರತಿ ವರ್ಷ ಚುನಾವಣೆಯಲ್ಲಿ ಕೂಡ ತಾವು ನನ್ನ ಮನೆಯವರಿಗೆ ತಂದೆಯವರು ಎಲ್ಲರಿಗೂ ಕೂಡ ಅತ್ಯಧಿಕ ಬಹುಮತ ಗೆಲ್ಲಿಸುವ ಮೂಲಕ ಇಷ್ಟೇ ತಮಗೆ ಅತ್ಯಧಿಕ ಬಹುಮತ ಕೊಟ್ಟಿದ್ರಿ. ಈ ವರ್ಷವೂ ಕೂಡ ಅತ್ಯಧಿಕ ಬಹುಮತ ಕೊಡುವ ಮೂಲಕ ಶಾಸಕನಾಗಿ ಮಾತ್ರ ಅಲ್ಲ 2ನೇ ಬಾರಿಗೆ ರಾಜ್ಯದ ಸಚಿವ ಸಂಪುಟದ ಸದಸ್ಯನಾಗಿ ಕೂತ್ಕೊಳ್ಳುವಂಥ ಅವಕಾಶ ತಾವು ಇವತ್ತು ಮಾಡಿಕೊಟ್ಟಿದ್ರಿ. ಇಟ್ಟಂಥ ಅದಕ್ಕೆ ಸನ್ಮಾನ ಕೂಡ ಆಗಿದೆ. ಸನ್ಮಾನಕ್ಕಿಂತ ನಾವು ಜವಾಬ್ದಾರಿ ಅಂತ ನಾನು ಎನಿಸ್ತೇನೆ. ಇಟ್ಟಂಥ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ನನ್ನ ಕೆಲಸ ಮಾಡಿಕೊಂಡು ಮುಂದೆ ನಾನು ಇವತ್ತು ಖಂಡಿತವಾಗಿ ಹೋಗ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ಇದಕ್ಕಾಗಿ ನಿಮ್ಮೆಲ್ಲರ ಸಾಕು ನಾನು ಇವತ್ತು ಕೇಳಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ, ನಮ್ಮ ಉಪಮುಖ್ಯಮಂತ್ರಿಗಳ ಪರವಾಗಿ, ಎಲ್ಲರ ಪರವಾಗಿ ಈ ಸಂಸ್ಥೆಯ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗದವರಿಗೂ ಪ್ರೀತಿಯ ವಿದ್ಯಾರ್ಥಿನವರು ಪೋಷಕ ವರ್ಗದವರಿಗೂ ಕೂಡ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಸೋದರನಾಗಿ ನಿಮ್ಮೆಲ್ಲ ಸಮಸ್ಯೆಗಳು ನಾವು ಕೂಡ ಇರ್ತೇವೆ ಅಂತ ಹೇಳಿಕೊಂಡು ನನ್ನ 2 ಮಾತು. ಯುವಕರು ತುಂಬ ಸಹಕಾರ ಇವತ್ತು ಕೊಡ್ತಾ ಇದೆ, ಅದಕ್ಕಿಂತಲೂ ಕೂಡ ಹೆಚ್ಚಿನ ಸಹಕಾರ ಕೊಡುವಂಥ ಅವಕಾಶ ಆಗಬೇಕು. ಯಾಕೆಂತ ಹೇಳಿದರೆ ನಮ್ಮೆಲ್ಲರ ಹಿರಿಯರು ಅವರು ಅತ್ಯಂತ ಶ್ರಮಪಟ್ಟು ಏನೆಲ್ಲ ಕೆಲಸ ಮಾಡಬೇಕಾ ಅವರೆಲ್ಲ ಮಾಡಿ ಒಂದು ಹಂತ ಇವತ್ತು ಮಾಡಿ ಕೊಟ್ಟಿದ್ದಾರೆ. ಈಗ ಜವಾಬ್ದಾರಿ ಏನು, ಯುವಕರು ಭುಜಕ್ಕೆ ಭುಜ ಕೊಟ್ಟು ಸಹಕರಿಸಿಕೊಂಡು ಅದಕ್ಕೆ ಉನ್ನತ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಇವತ್ತು ಆಗಲೇಬೇಕಾಗ್ತದೆ ಅಂತ